ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಸಹಕಾರಿ ಸಂಘಗಳು ಸೋತಿಲ್ಲ. ಎಲ್ಲಾ ಸಂಘಗಳು ಲಾಭದಲ್ಲಿದ್ದು ಉತ್ತಮವಾಗಿ ವ್ಯವಹಾರ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಅಧ್ಯಕ್ಷ ಡಾ ಎಂ ರಾಜೇಂದ್ರ ಕುಮಾರ್ ಅವರು ಹೇಳಿದರು. ಅವರು ಬಿಸಿ ರೋಡ್ನ ಕೈಕಂಬದಲ್ಲಿ ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ನೂತನ ಕಟ್ಟಡ ಅಕ್ಷಯ ಸೌಧವನ್ನ ಉದ್ಘಾಟಿಸಿ ಮಾತನಾಡಿದರು. 5 ಗ್ರಾಮಗಳ ಜನರಿಗೆ ಬೇಕಾದ ಕೃಷಿ ಸಾಲವನ್ನ ನೀಡುವ ಮೂಲಕ ಜನರಿಗೆ ಸೇವೆ ನೀಡಬೇಕು. ಆಗ ಸಂಘದ ಲಾಭಾಂಶವು 72 ಲಕ್ಷದಿಂದ 2 ಕೋಟಿಗೆ ಏರಿಕೆಯಾಗಲಿದೆ. ದುಡ್ಡಿನಲ್ಲಿ ಮಾತ್ರ ವ್ಯವಹಾರ ಮಾಡುವುದಲ್ಲ, ರೈತರಿಗಾಗಿ ಹುಟ್ಟಿಕೊಂಡ ಈ ಸಂಸ್ಥೆಯನ್ನ ವ್ಯವಸ್ಥಿತವಾಗಿ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಕೃಷಿ ಸಾಲದ ಜೊತೆಗೆ ಕೃಷಿಯೇತರ ಸಾಲವನ್ನ ನೀಡುವ ಮೂಲಕ ಹೆಚ್ಚು ಲಾಭವನ್ನ ಪಡೆಯುವುದರ ಜೊತೆಗೆ ಠೇವಣಿಯನ್ನ 40 ಕೋಟಿಯಿಂದ 200 ಕೋಟಿಗೆ ಏರಿಸಬಹುದಾಗಿದೆ ಎಂದು ಸಲಹೆ ನೀಡಿದ ಅವರು, ಕೇಂದ್ರ ಸಹಕಾರಿ ಬ್ಯಾಂಕ್ ವತಿಯಿಂದ 10 ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಘೋಷಿಸಿದರು. 8 ವರ್ಷದ ಮೊದಲು ನಾವು ಇದೇ ಜಾಗದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದೆವು. ಆದರೆ ಏನೋ ಕಾರಣದಿಂದ ಅದನ್ನು ಉದ್ಘಾಟನೆ ಮಾಡುವ ಭಾಗ್ಯ ಇಷ್ಟವರೆಗೆ ಬರಲಿಲ್ಲ. ಇವತ್ತು ಈ ಕಟ್ಟಡನು ಅಕ್ಷಯ ಸೌಧ, ಜನರಿಗೆ ಅಕ್ಷಯವಾಗಲಿ, ಆ ರೀತಿಯಲ್ಲಿ ಸೇವೆ ಕೊಡುವಂಥ ಕಟ್ಟಡವನ್ನು ಉದ್ಘಾಟನೆ ಮಾಡುವಂಥ ಅವಕಾಶ ಬಂದಿದೆ. ಇದು ಸುಮಾರು ನಮ್ಮ ಗುರುಗಳು ಹೇಳಿದಾಗೆ 5 ಗ್ರಾಮಗಳನ್ನು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತದೆ. 4 ಶಾಖೆ, ಇವತ್ತೊಂದು ಹೊಸ ಹೆಡ್ ಆಫೀಸ್, ಇಷ್ಟು ಕಡೆ ಕೆಲಸ ಮಾಡ್ತದೆ. ನಮ್ಮ ಕೃಷಿ ಸಾಲ ನಮ್ಮ ಗುರುಗಳು ಹೇಳಿದ್ರು, 5 ಗ್ರಾಮ ಇದ್ದು ಕೃಷಿ ಸಾಲ 13 ಕೋಟಿ ಕೊಟ್ಟಿದ್ದಾರೆ. ಇದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತಿ ಕನಿಷ್ಠದ ಸಾಲ ನೀಡಿಕೆ. ಮತ್ತು ನಿಮ್ಮ ಇದು ಯಾವುದು ಮಂಗಳ ಕಿಸಾನ್ ಕ್ರೆಡಿಟ್ ಆಯಿತು, ಅದೊಂದು 6 ಕೋಟಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಠೇವಣಿ ಎಷ್ಟಿದೆ ಅಂತ ನಾನು ಹೇಳೋದಿಲ್ಲ, ನಿಮ್ಮಲ್ಲಿ ಠೇವಣಿ ಎಷ್ಟಿದೆ ಅಂತ ನಾನು ಕೇಳೋದಲ್ಲ. ನಮ್ಮ ವ್ಯಾಪ್ತಿಯ ಜನರಿಗೆ ಬೇಕಾದಂಥ ಕೃಷಿ ಸಾಲ 0%ನ 3 ಲಕ್ಷ, ಈಗ 5 ಲಕ್ಷ, ಅದು 5 ಲಕ್ಷ ಯಾರು ಕೊಡೋದಿಲ್ಲ. 3 ಲಕ್ಷದವರೆಗಿನ ಸೌಲಭ್ಯವನ್ನು 5 ಗ್ರಾಮದ ವ್ಯಾಪ್ತಿಯ ಕೃಷಿಕರಿಗೆ ನೀವು ಕೊಡಬೇಕು. ಆಗ ನಿಮ್ಮಲ್ಲಿ ಹೇಳಿದಾಗೆ ಕುರ್ಚಿ ಭರ್ತಿ ಆಗ್ತದೆ. ಒಂದು ಸಮಾರಂಭ ಕಳೆದ್ರೆ ಅದನ್ನು ನೀವು ನಮ್ಮಲ್ಲಿ ದುಡ್ಡಿಲ್ಲ ಇಷ್ಟೇ ಕೊಡುವುದು ಹೇಳಿದರೆ, ನಮ್ಮಿಂದ ಹಣವನ್ನು ಪಡ್ಕೊಂಡು ಆ ಹಣವನ್ನು ಗ್ರಾಮಾಂತರ ಮಟ್ಟದ ಕೃಷಿಕರಿಗೆ ಸಾಲ ಕೊಡಬೇಕು. ಅಲ್ಲಿ ಕೆಲವರು ಕೂತಿದ್ದಾರೆ, ನನಗೆ ಗೊತ್ತಿದೆ ಹೇಗೆ ಮಾಡ್ತಾರೆ. ಆ ರೀತಿಯಲ್ಲಿ ಕೆಲಸ ಮಾಡಿದಾಗ ನಿಮ್ಗೇನು 77 ಲಕ್ಷ ಇದ್ದ ಲಾಭ ಒಂದು 2 ಕೋಟಿಗೆ ಹೋಗ್ತದೆ. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ದೀಪ ಪ್ರಜ್ವಲಿಸಿ ಮಾತನಾಡಿ, ಮನುಷ್ಯನ ಜೀವನವೇ ಸಹಕಾರ ತತ್ವದಲ್ಲಿ ನಡೆಯುತ್ತಿದೆ. ರಾಜ್ಯದಲ್ಲಿ ಶ್ರೇಷ್ಠ ಮಟ್ಟದಲ್ಲಿ ಸಹಕಾರಿ ಸಂಘಗಳು ಬೆಳೆಯುತ್ತಿರುವುದು ಅದು ನಮ್ಮ ಜಿಲ್ಲೆಗೆ ಭೂಷಣ. ಇದರಲ್ಲಿ ಡಾ ಎಂ ರಾಜೇಂದ್ರ ಕುಮಾರ್ ಅವರ ಪಾತ್ರ ದೊಡ್ಡದಿದೆ ಎಂದು ಹೇಳಿದರು. ಸಹಕಾರಿ ಕ್ಷೇತ್ರ ಜನಸಾಮಾನ್ಯರ ಜೊತೆ ನಿಕಟ ಸಂಬಂಧವನ್ನ ಇಟ್ಟುಕೊಂಡ ಕ್ಷೇತ್ರ. ಸಹಕಾರಿ ಕ್ಷೇತ್ರದ ಕಾರ್ಯ ತುಂಬಾ ಪವಿತ್ರವಾದ ಕಾರ್ಯ. ಕೈ ಶುದ್ಧ, ಬಾಯಿ ಶುದ್ಧ ಇಟ್ಟುಕೊಳ್ಳುವುದರ ಜೊತೆಗೆ ನೌಕರರ ಜೊತೆ ಉತ್ತಮ ಸಂಬಂಧವನ್ನ ಇಟ್ಟುಕೊಂಡು ಮುನ್ನಡೆದಾಗ ಸಂಘ ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯ ಎಂದು ತಿಳಿಸಿದರು. ಮನುಷ್ಯನ ಜೀವನವೇ ಸಹಕಾರದಿಂದ ನಡೆಯುತ್ತೆ. ಸಹಕಾರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಜನ ಹೇಳ್ತಾರಲ್ಲ, ಒಬ್ಬ ವ್ಯಕ್ತಿ ಒಬ್ಬನೇ ಆಗಿ ಬದುಕುವುದಿಲ್ಲ, ಅವನಿಗೊಂದು ಯಾರೇ ಆಗಲಿ ಅವನಿಗೆ ಒಬ್ಬಾದರೂ ಜೊತೆಗಾಗಬೇಕು ಅಂತ. ಹಾಗೆ ಜನರ ಜೊತೆಯಲ್ಲಿ ಇರುವಂಥದ್ದೇ ಜೀವನದ ಪದ್ಧತಿ. ಹಾಗಿದ್ದಾಗ ಪರಸ್ಪರ ಸಹಕಾರವೂ ಬೇಕಲ್ಲ. ಹಿಂದಿನ ಕಾಲದಲ್ಲಿ ಕೂಡ ಹಣದ ವ್ಯವಹಾರ ಇಲ್ಲದಾಗ ವಸ್ತುಗಳ ವ್ಯವಹಾರವನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಯಾರೋ ಅಕ್ಕಿ ಬೆಳೀತಾನೆ, ಅವನು
ಬೆಲ್ಲ ಬೆಳೆಯುವವನಿಗೆ, ಬೆಲ್ಲ ಮಾಡುವವನಿಗೆ ಅಕ್ಕಿ ಕೊಡೋದು, ಬೆಲ್ಲ ಮಾಡುವವನಿಗೆ ಇನ್ಯಾವುದಾದ್ರು ಒಂದು ತರಕಾರಿ ಇದಕ್ಕೆ ಕೊಡುವಂಥದ್ದು, ಈ ರೀತಿಯ ವ್ಯವಹಾರ ನಡೀತಾ ಇತ್ತು. ನಿಧಾನವಾಗಿ ಹಣದ ರೂಪ ಪಡೆದ ಮೇಲೆ ಅದು ಹಣದ ರೂಪದಲ್ಲಿ ವ್ಯವಹಾರ ಆಯಿತು. ಕೊನೆಗೆ ಅದೊಂದು ಸಹಕಾರಿ ಸಂಘ ಆಗಬೇಕು ಅಂತ ಹೇಳುವಂಥದ್ದು ಇದ್ದಾರೆ. ಒಂದು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಸಹಕಾರಿ ಸಂಘಗಳು ಬೆಳೀತಾ ಇರುವಂಥದ್ದು ಅದು ನಮ್ಮ ಜಿಲ್ಲೆಗೆ ಒಂದು ಭೂಷಣ. ಆ ರೀತಿಯಲ್ಲಿ ಬೆಳೀತಾ ಬಂದಿರೋದು, ಅದರಲ್ಲಿಯೂ ಒಂದು ದೊಡ್ಡ ಪಾತ್ರ ರಾಜೇಂದ್ರ ಕುಮಾರ್ರದ್ದಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾವುದೇ ಸಹಕಾರಿ ಸಂಘ ಅಕಸ್ಮಾತ್ ಯಾವುದೋ ಕಾರಣದಿಂದ ಸ್ವಲ್ಪ ಏನಾದರೂ ಸೂತಿದ್ದರೆ ಅದನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿ ಅವರಿಗೆ ಪ್ರೀತಿಯ, ಆತ್ಮೀಯತೆಯ, ಆರ್ಥಿಕ ಸಹಕಾರವನ್ನು ಮಾಡುವಂಥದ್ದನ್ನು ಕೂಡ ಮಾಡಿದ್ದು ನೋಡಿದ್ದೇನೆ. ಸಂಘದ ಅಧ್ಯಕ್ಷ ಎಂ ಕರುಣೇಂದ್ರ ಪೂಜಾರಿ ಕೊಂಪರಪೇಲು ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಕನಸಿನೊಂದಿಗೆ ಸಮಸ್ತ ಗ್ರಾಹಕರ ಕನಸು ಇಂದು ನನಸಾಗಿದೆ. ನಮ್ಮ ಯೋಜನೆಗಳು ಎಲ್ಲ ಸದಸ್ಯರಿಗೆ ಮುಟ್ಟುವಂತೆ ಮಾಡಲು ಪ್ರಯತ್ನಿಸುವುದರ ಜೊತೆಗೆ ಸಂಘವನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಶ್ರಮಿಸುವುದಾಗಿ ಹೇಳಿದರು. ಸಂಘದ ಅಭಿವೃದ್ಧಿಗೆ ಶ್ರಮಿಸಿದ ಮಾಜಿ ಅಧ್ಯಕ್ಷ ಜೆ ಆನಂದ್ ಅವರ ಸೇವೆಯನ್ನ ನೆನಪಿಸಿಕೊಂಡರು. ಈ ಒಂದು ಸ್ವಂತ ಕಟ್ಟಡ ನಮ್ಮ ಕನಸು ಮಾತ್ರ ಅಲ್ಲ, ನಮ್ಮ ಸಮಸ್ತ ಗ್ರಾಹಕ ಬಂಧುಗಳ ಕನಸಾಗಿತ್ತು. ನಾವು ಜನವರಿ 13ನೇ ತಾರೀಕಿಗೆ ನಮ್ಮ ಹೊಸ ಆಡಳಿತ ಸಮಿತಿ ನೇಮಕವಾಗಲೇ ಎಲ್ಲ ನಮ್ಮ ಆಡಳಿತ ಸಿಬ್ಬಂದಿ ವರ್ಗ ಆಗಿರ್ಬೋದು, ಆದರೂ ನಮ್ಮ ಎಲ್ಲ ನಿರ್ದೇಶಕ ಬಂಧುಗಳು ಕೂಡ ಒಂದು ಮಾತು ಹೇಳಿದರು, ನಮ್ಮ ಕಟ್ಟಡ ಒಂದು ಉದ್ಘಾಟನೆ ಆಗಬೇಕು ಅಧ್ಯಕ್ಷರೇ ಅಂತ. ಆವಾಗಲೇ ನಾವು ಹೇಳಿದ್ದೇವೆ, ನೋಡ ಈ ಮಳೆಗಾಲ ಬರುವ ಮುಂಚೆ ಅದನ್ನು ಖಂಡಿತವಾಗಿ ನೆರವೇರಿಸುವಂಥ ಭರವಸೆಯನ್ನು ಕೊಟ್ಟಿರ್ತೇವೆ. ಆ ಭರವಸೆ ಈಗ ಈಡೇರಿದೆ. ಆ ಭರವಸೆಯನ್ನು ನಾವು ನೆರವೇರಿಸುವಂಥ ಸಂತೋಷವು ನಮ್ಮಲ್ಲಿದೆ. ಹಾಗೆ ನಮ್ಮ ಜಿ ಆನಂದರವರು ಈ ಸಂದರ್ಭದಲ್ಲಿ ಎಲ್ಲರೂ ನೆನಪಿಸ್ತಾರೆ. ಯಾಕಂದರೆ ಈ ಕಟ್ಟಡದ ಒಂದು ಶಿಲಾನ್ಯಾಸವನ್ನು ಮಾಡಿದ ಜಿ ಆನಂದರವರು, ಅವರು ಈ ಕಟ್ಟಡವನ್ನು ನಮಗೆ ಒಂದು ರೂಪರೇಷೆಯನ್ನು ಕೊಟ್ಟದ್ದರಿಂದ ನಮಗೆ ಈ ಉದ್ಘಾಟನೆ ಮಾಡುವಂಥ ಅವಕಾಶ ನಮಗೆ ಈ ಒದಗಿ ಬಂದಿದೆ. ಗಣಕೀಕೃತ ವ್ಯವಸ್ಥೆಯನ್ನ ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿಯವರು ಉದ್ಘಾಟಿಸಿದರು. ಮಾಜಿ ಶಾಸಕ ಕೆ ಪದ್ಮನಾಭ ಕೊಟ್ಟಾರಿ ಸೇಫ್ ಲಾಕರ್ ಅನ್ನ ಉದ್ಘಾಟಿಸಿದರು. ಜೆ ಆನಂದ್ ಸಭಾಂಗಣವನ್ನ ಪುರಸಭಾ ಸದಸ್ಯ ಗೋವಿಂದ ಪ್ರಭು ಉದ್ಘಾಟಿಸಿದ್ರು. ಸಭಾಭವನವನ್ನ ಶಾರದಾ ಜೆ ಆನಂದ್ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್, ಸ್ಕ್ಯಾಡ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ, ಮಾಜಿ ಅಧ್ಯಕ್ಷ ಪದ್ಮನಾಭ ದೇವಾಡಿಗ, ಶಾರದಾ ದಿ ಆನಂದ್ ಅವರನ್ನ ಸನ್ಮಾನಿಸಲಾಯಿತು. ವಿವಿಧ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಮತ್ತು ಕೆಲವು ಸಹಕಾರ ಸಂಘಗಳ ಮುಖ್ಯ ಪ್ರವರ್ತಕರಾಗಿ ಕಾರ್ಯನಿರ್ವಹಿಸಿ ಸಹಕಾರ ಕ್ಷೇತ್ರದ ನವಶಕ್ತಿಯಾಗಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 1987ರಿಂದ ನಿರ್ದೇಶಕರಾಗಿ ಹಾಗೂ 1900 ಅಧ್ಯಕ್ಷರಾಗಿ, ಬೆಂಗಳೂರು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ, ನವೋದಯ ಸ್ಥಾಪಕ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ, ಟ್ರಸ್ಟ್ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ನವೋದಯ ಸ್ವಸಹಾಯ ಗುಂಪು ಯೋಜನೆಯನ್ನ ವ್ಯಾಪಕವಾಗಿ ಅಂತರ್ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ನಿರ್ಮಾಣಗೊಳಿಸಿದ್ದೇವೆ. ಅದನ್ನು ಕೂಡ ಇವತ್ತು ಉದ್ಘಾಟನೆಗೊಳಿಸಿಯಾಗಿದೆ. ಶ್ರೀಮಂತರ ಇವತ್ತು ಸನ್ಮಾನವನ್ನ ನೆರವೇರಿಸ್ತಾ ಇದ್ದೇವೆ. ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ಸುಧಾಕರ್ ಕೆಟಿ, ಹರೀಶ್, ನವೀನ್ ಸೇಸಪುರಿ ಅವರನ್ನ ಗೌರವಿಸಲಾಯಿತು. ಅತಿಥಿಗಳು ಷೇರು ಪತ್ರ ವಿತರಿಸಿದ್ರು. ಸಾಂಕೇತಿಕವಾಗಿ ಸಂಸ್ಥೆಯ
ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎ ರುಕ್ಮಯ್ಯ ಪೂಜಾರಿ, ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ವಾಸು ಪೂಜಾರಿ, ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಕುಂದರ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ನಿರ್ದೇಶಕರಾದ ಟಿಜಿ ರಾಜರಾಮ್ ಭಟ್, ಪುರಸಭಾ ಸದಸ್ಯೆ ಜಯಂತಿ ವಿ ಬಂಗೇರ, ಬಂಟ್ವಾಳ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಅರುಣ್ ರೋಷನ್ ಡಿಸೋಸಾ, ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಜ್ಯೋತಿ ಡಿ, ನಿರ್ದೇಶಕರಾದ ವಿಠಲ್ ಪೂಜಾರಿ, ಲಕ್ಷ್ಮೀ ವಿ ಪ್ರಭು, ಹರೀಶ್ ಜಯಕುಂದರ್, ಮುರಳೀಧರ್ ಭಟ್, ಚಂದ್ರಶೇಖರ್ ಭಂಡಾರಿ, ದಿವಾಕರ್ ಶೆಟ್ಟಿ, ಪದ್ಮನಾಭ ಗೌಡ, ಗಣೇಶ್, ಜಯಂತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷ ಆದಿರಾಜ್ ಜೈನ್ ಸ್ವಾಗತಿಸಿದ್ರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯಪ್ರಕಾಶ್ ಕಾಮತ್ ವರದಿಯನ್ನ ವಾಚಿಸಿದ್ರು. ನಿರ್ದೇಶಕ ಬಿ ಸದಾಶಿವ ಶೆಣೆ ವಂದಿಸಿದ್ರು. ಪ್ರಜ್ವಲ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಂದೀಪ್ ಸಾಟ್ಯನ್, ವಿ4 ನ್ಯೂಸ್, ಬಂಟ್ವಾಳ.